ಮಾಧ್ಯಮಗಳು ಸಮಾಜದ ನೋವು ನಲಿವುಗಳಿಗೆ ಸ್ಪಂದಿಸುವ ಕೆಲಸಗಳನ್ನು ಮಾಡುತ್ತಾ ಬಂದಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 4ನೇ ಸ್ತಂಭವಾಗಿ ಮಾಧ್ಯಮ ಕ್ಷೇತ್ರ ಗೌರವಿಸಲ್ಪಟ್ಟಿದೆ. ಪ್ರಸಕ್ತ ಸನ್ನಿವೇಶದಲ್ಲಿ ಸಮಾಜದ ದೇಶದ ಅಭಿವೃದ್ಧಿಗೆ ಮಾಧ್ಯಮಗಳು ಶ್ರಮಿಸಬೇಕು ಎಂದು ಸಮಾಜ ಸೇವಕ ಹಾಗೂ ಕೃಷಿಕ ದಂಬೆಕಾನ ಸದಾಶಿವ ರೈ ಹೇಳಿದರು. ಅವರು ಪುತ್ತೂರಿನ ಪತ್ರಿಕಾ ಭವನದಲ್ಲಿ ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕ ಎ ಹೇಮನಾಥ್ ಶೆಟ್ಟಿ ಜೊತೆಗೂಡಿ ಕೊಡಮಾಡಿದ ಹವಾನಿಯಂತ್ರಿತ ವ್ಯವಸ್ಥೆಯನ್ನು ಉದ್ಘಾಟಿಸಿದರು. ಗ್ರಾಮೀಣ ಪ್ರದೇಶಗಳ ಸಮಸ್ಯೆಗಳ ಚಿತ್ರಣಗಳು, ಕೃಷಿ ಕ್ಷೇತ್ರದ ಆವಿಷ್ಕಾರಗಳು, ವಿಜ್ಞಾನದ ಹೊಸ ಚಿಂತನೆಗಳು ಹೀಗೆ 10 ಹಲವು ವಿಷಯಗಳನ್ನು ಸಮಾಜಕ್ಕೆ ತಿಳಿಯಪಡಿಸುವ ಮೂಲಕ ಮಾಧ್ಯಮಗಳು ಸಮಾಜದ ಜಾಗೃತಿಗೆ ಶ್ರಮಿಸಬೇಕು ಎಂದು ಹೇಳಿದರು. ಪತ್ರಿಕಾ ಮಾಧ್ಯಮ ಇವತ್ತು ಎಲ್ಲ ರಂಗದಲ್ಲೂ ಮಿಂಚುತ್ತಾ ಇದೆ. ನಿಮ್ಮಿಂದ ದೇಶ ಉಳಿವು ಅಳಿವಿನ ಪ್ರಶ್ನೆ ಇದೆ, ಸಮಾಜ ಅಳಿವು ಉಳಿವಿನ ಪ್ರಶ್ನೆ ಇದೆ, ನಿಮ್ಮ ಕೈಯಲ್ಲಿದೆ ಎಲ್ಲ. ಅದು ಯಾವ ರೀತಿ ಬೇಕಿದ್ರು ಇವಾಗ ಮೊನ್ನೆಯಿಂದ ನಾವು ನೋಡ್ತಾ ಇದ್ದೇವೆ. ಸರ್ಕಾರದ ವ್ಯವಸ್ಥೆ ಮಾಧ್ಯಮದಲ್ಲಿ ನಾವು ಇವತ್ತು ಎಲ್ಲವನ್ನು ನೋಡಿ ಎಲ್ಲವನ್ನು ಕಲಿಬಹುದು, ಎಲ್ಲವನ್ನು ಹೇಳಬಹುದು, ಎಲ್ಲವನ್ನು ನೋಡಬಹುದು. ನೀವೆಲ್ಲ ಈ ದೇಶದ ಬದಲಾವಣೆಗೆ ಕಾರ್ಯಪ್ರವೃತ್ತರಾಗಬೇಕು ಅಂತ ನನ್ನ ಕಳಕಳಿ ವಿನಂತಿ. ನಾನೊಬ್ಬ ಹಿರಿಯನಾಗಿ 73ನೇ ವರ್ಷದಲ್ಲಿ ನನ್ನ ಜೀವನ ನಡೀತಾ ಇದೆ. ತುಂಬಾ ನೋವು ನಲಿವುಗಳನ್ನ ಕಂಡವ ನಾವು ಇವತ್ತು ದುಡ್ಡಿನ ಹಿಂದೆ ಹೋಗ್ತಾ ಇದ್ದೇವೆ. ಸತ್ಯ, ನ್ಯಾಯ, ಧರ್ಮ ಎಂಬುದು ಎಲ್ಲೂ ಕಾಣುತ್ತಾ ಇಲ್ಲ. ನಾನು ನಿಮಗೆ ದಯವಿಟ್ಟು ಯುವಕರಿಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ, ಸತ್ಯ, ನ್ಯಾಯ, ಧರ್ಮದಲ್ಲಿ ಯಾರು ಹೋಗ್ತೀರೋ ಖಂಡಿತವಾಗಿ ನಿಮಗೆ ಜಯ ಸಿಗುತ್ತೆ. ಪುತ್ತೂರು ಶ್ರೀರಾಮಕೃಷ್ಣ ಪ್ರೌಢಶಾಲೆಯ ಸಂಚಾಲಕ ಎ ಹೇಮನಾಥ್ ಶೆಟ್ಟಿ ಅವರು ಮಾತನಾಡಿ, ಪುತ್ತೂರಿನ ಪತ್ರಕರ್ತರ ಸಂಘವು ಸಮಾಜಮುಖಿ ಚಿಂತನೆಯೊಂದಿಗೆ ಕೆಲಸ ಮಾಡುತ್ತಿದೆ. ಪುತ್ತೂರಿನ ಪತ್ರಿಕಾ ಮತ್ತು ದೃಶ್ಯ ಮಾಧ್ಯಮ ಬಳಗವು ನಿರಂತರವಾಗಿ ಸಮಾಜಕ್ಕೆ ಉತ್ತಮ ಸಂದೇಶವನ್ನ ಬಿತ್ತರಿಸುವ ಕೆಲಸವನ್ನ ಮಾಡುತ್ತಿದೆ ಎಂದು ಹೇಳಿದರು. ಇಡೀ ಸಮಾಜದ ಎಲ್ಲ ಅಂಕುಡೊಂಕುಗಳನ್ನು ಸರಿಪಡಿಸುವ ಮತ್ತು ಒಳ್ಳೆ ಪ್ರಚಾರವನ್ನು ಅದಕ್ಕೆ ಸರಿಪಡಿಸುವ ಪ್ರಯತ್ನಗಳನ್ನು ನೀವೆಲ್ಲ ಮಾಡ್ತಾ ಇರುವಾಗ ನಿಮ್ಮ ಸಣ್ಣ ಕಿಂಚಿತ್ತು ಬೇಡಿಕೆಯನ್ನು ನಾವು ಈಡೇರಿಸದಿದ್ರೆ ನಾವೇನೇನೋ ಸಮಾಜದಲ್ಲಿ ನಾವು ಹೇಳಿಕೊಳ್ತೇವೆ, ನೀವೆಲ್ಲದನ್ನೆಲ್ಲ ಬರಿತೀರಾ, ಹೇಳ್ತೀರಾ, ಅಲ್ಲಿ ಹಾಗೆ ಮಾಡಿದ್ರೆ ಇಲ್ಲಿ ಹೀಗೆ ಮಾಡಿದ್ರೆ ಸಮಾಜಮುಖಿ, ಎಲ್ಲ ಸಮಾಜಮುಖಿ ಮಾಡುವ ಪ್ರಮುಖ ಅದಕ್ಕೆ ಪ್ರಚಾರ ಕೊಡುವ ಕೇಂದ್ರ ಪತ್ರಿಕಾ ಭವನ ಪತ್ರಕರ್ತರು ಆಗಿರುವಾಗ ನೀವು ಕೇಳಿದ್ದು ಕಿಂಚಿತ್ತು ನಮ್ಮಲ್ಲಿ, ಅದನ್ನು ನಾವು ಬಹಳಷ್ಟು ಒಳ್ಳೆಯ ಹೃದಯದಿಂದ ಕೊಟ್ಟಿದ್ದೇವೆ. ಇನ್ನಷ್ಟು ಸಮಾಜದಲ್ಲಿ ಬೇರೆ ಬೇರೆ ಮುಖದಿಂದ ನಿಮಗೆ ಈ ರೀತಿಯ ಕೊಡುಗೆಗಳು ಬರಬೇಕು ಅಂತ ಹೇಳೋದು ನಮ್ಮೆಲ್ಲರ ಅಪೇಕ್ಷೆ. ಎಲ್ಲರೂ ಸ್ವಾರ್ಥಿಗಳಾಗಬಾರ್ದು. ನಾನು ಯಾವಾಗ ಪತ್ರಿಕಾಗೋಷ್ಠಿ ಹೇಳುವಾಗ ನಾವು ಹೇಳ್ತೇವೆ, ನಿಮಗೆ ಒಳ್ಳೆಯ ಪ್ರಚಾರವನ್ನು ಕೊಡಿ ಹೇಳಿ ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳ್ತೇವೆ. ನಮ್ಮ ವಿಚಾರವನ್ನು ಸರಿಯಾಗಿ ಸಮಾಜಕ್ಕೆ ಪ್ರಚಾರ ಮಾಡುವ ಕೆಲಸ ನಿಮ್ಮ ಮೂಲಕ ಆಗಲಿ ಅಂತ ಹೇಳುವ ಅಪೇಕ್ಷೆಯನ್ನು ಮಾಡ್ತೇವೆ. ಎಲ್ಲವೂ ನಮ್ಮ ಸ್ವಾರ್ಥದಲ್ಲಿ ಇರ್ತದೆ, ನಮಗೋಸ್ಕರ ಒಳ್ಳೆ ಪ್ರಚಾರವನ್ನು ಮಾಡಿ ಅಂತೇಳಿ. ಆದರೆ ನೀವು ಕೇಳಿದಂಥ ಸಣ್ಣ ಒಂದು ಏನು ಕೊಡುಗೆ ಇದೆ ಅದನ್ನು ನಾವು ಕೊಡುವುದರ ಮೂಲಕ ನಮಗೆ ಅತ್ಯಂತ ಸಂತೋಷ ಆಗಿದೆ. ಈ ಸಂದರ್ಭದಲ್ಲಿ ಹವಾನಿಯಂತ್ರಕದ ದಾನಿಗಳಾದ ದಂಬೆಕಾನ ಸದಾಶಿವರೈ ಮತ್ತು ಎ ಹೇಮನಾಥ್ ಶೆಟ್ಟಿ ಅವರನ್ನ ಪುತ್ತೂರು ತಾಲೂಕು ಪತ್ರಕರ್ತರ ಸಂಘದ ಸ್ಥಾಪಕ ಅಧ್ಯಕ್ಷ ಬಿಟಿ ರಂಜನ್ ಸಂಘದ ಪರವಾಗಿ ಸನ್ಮಾನಿಸಿದರು. ಪುತ್ತೂರು ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷ ಶ್ರವಣ್ ಕುಮಾರ್ ನಾಳ, ಪತ್ರಕರ್ತರಾದ ಸಂಶುದ್ದೀನ್ ಸಂಪ್ಯ, ಅನಿಲ್ ಕುಮಾರ್ ಮತ್ತಿತರರು ಉಪಸ್ಥಿತರಿದ್ದರು.